ಸಂಸದ ಬ್ರಿಜೇಶ್ ಚೋಟ ನೇತೃತ್ವದಲ್ಲಿ ನಗರದ ಬಂಗ್ರಕೂಳೂರಿನ ಗೋಲ್ಡ್ ಫಿನ್ಚ್ ಸಿಟಿಯಲ್ಲಿ ನಡೆದ ಕಂಬಳದಲ್ಲಿ ಅತಿ ವೇಗದ ಓಟ ದಾಖಲಾಗಿದ್ದು, ಈ ಹಿಂದಿನ ಕಂಬಳ ಓಟಗಾರ ಶ್ರೀನಿವಾಸ ಗೌಡರ ದಾಖಲೆಯನ್ನು ಸ್ವರೂಪ್ ಮುರಿದಿದ್ದಾರೆ. ರಾಮ ಲಕ್ಷ್ಮಣ ಜೋಡುಕರೆ ಕಂಬಳದ ನೇಗಿಲು ಹಿರಿಯ ವಿಭಾಗದ ಫೈನಲ್ ಸ್ಪರ್ಧೆಯಲ್ಲಿ 80 ಬಡಗಬೆಟ್ಟು ಕಲ್ಲಪಾಪು ಶ್ರೀಕಾ ಸಂದೀಪ್ ಶೆಟ್ಟಿ ಅವರ ಕೋಣಗಳ ಜೋಡಿ ಭಾನುವಾರ ದಾಖಲೆ ನಿರ್ಮಿಸಿದೆ. ಸಂದೀಪ್ ಶೆಟ್ಟಿ ಮಾಲೀಕತ್ವದ ಗಾಂಧಿ ಮೈದಾನ ಸಂತು ಮತ್ತು ಸುರತ್ಕಲ್ ಪಾಂಚಕೋಣಗಳನ್ನು ಕುಂದ ಬಾರಂದಡಿ ಮಾಸ್ತಿಕಟ್ಟೆ ಸ್ವರೂಪ್ ಕುಮಾರ್ ಓಡಿಸಿದ್ದರು. ಆ ಕೋಣಗಳು 125 ಮೀಟರ್ ಉದ್ದವನ್ನು 10.87 ಸೆಕೆಂಡ್ಗಳಲ್ಲಿ ಕ್ರಮಿಸಿದವು. ಅವು 100 ಮೀಟರ್ ದೂರವನ್ನು 8.69 ಸೆಕೆಂಡ್ಗಳಲ್ಲಿ ಕ್ರಮಿಸಿದಂತಾಗಿದೆ. ಮಂಗಳೂರು ಕಂಬಳದ ಸೆಮಿಫೈನಲ್ನಲ್ಲಿ ಗಾಂಧಿ ಮೈದಾನ ಸಂತು ಮತ್ತು ಸುರತ್ಕಲ್ ಪಾಂಚಕೋಣಗಳ ಜೋಡಿ 125 ಮೀಟರ್ ದೂರವನ್ನು 11.06 ಸೆಕೆಂಡ್ನಲ್ಲಿ ಕ್ರಮಿಸಿದ್ದು, ಈ ಲತುವಿನ ಅತಿ ವೇಗದ ಓಟ ಎಂದು ದಾಖಲಾಗಿತ್ತು. ಫೈನಲ್ನಲ್ಲಿ ಅದೇ ಕೋಣಗಳು ಹಿಂದಿನ ಎಲ್ಲಾ ದಾಖಲೆಗಳನ್ನು ಅಳಿಸಿ ಹಾಕಿದವು. ಕಂಬಳದ ಅತಿ ವೇಗದ ಓಟದ ದಾಖಲೆ ಈ ಹಿಂದೆ ಮಿಜಾರು ಅಶ್ವತ್ಥಪುರದ ಶ್ರೀನಿವಾಸ ಗೌಡ ಅವರ ಹೆಸರಿನಲ್ಲಿತ್ತು. 2021ರಲ್ಲಿ ಕಕ್ಯಪದವು ಕಂಬಳದಲ್ಲಿ ಮಿಜಾರು ಪ್ರಸಾದ್ ನಿಲಯ ಶಕ್ತಿ ಪ್ರಸಾದ್ ಅವರ ಮಾಳಪುಟ್ಟ ಮತ್ತು ಮಿಜಾರ್ ಅಪ್ಪು ಕೋಣಗಳನ್ನು ಓಡಿಸಿದ್ದರು. ಆ ಕೋಣಗಳು 125 ಮೀಟರ್ ಅನ್ನು 10.95 ಸೆಕೆಂಡ್ಗಳಲ್ಲಿ ಕ್ರಮಿಸಿದ್ದವು. ಅವು 100 ಮೀಟರ್ ದೂರವನ್ನು 8.76 ಸೆಕೆಂಡ್ಗಳಲ್ಲಿ ಕ್ರಮಿಸಿದ್ದವು. ಇದರೊಂದಿಗೆ ಬಂಗ್ರಕೂಳೂರಿನ ಗೋಲ್ಡ್ ಫಿನ್ಚ್ ಸಿಟಿಯಲ್ಲಿ ನಡೆದ ರಾಮ ಲಕ್ಷ್ಮಣ ಜೋಡು ಕರೆ ಮಂಗಳೂರು ಕಂಬಳದಲ್ಲಿ ಹೊಸ ದಾಖಲೆ ಸೃಷ್ಟಿಯಾಗಿದೆ. ರಾಮಕ್ಕರೆ ಮಂಗಳೂರು ಮರಕಡ ಬಾಯಡಿ ಮನೆ ಶಾಂತ ಸಂಜಯ್ ಕುಮಾರ್ ಶೆಟ್ರಿಗೆ, ಲಕ್ಷ್ಮಣ ಕರೆ 80 ಬಡಗಟ್ಟು ಕಲ್ಲಬಾಬು ಶ್ರೀಕಾ ಸಂದೀಪ್ ಶೆಟ್ರಿಗೆ ನಾಗರಮಲ್ಲರ ಫೈನಲ್ ಸಾಲು ಲಕ್ಷ್ಮಣ ಕರೆತ್ತ 80 ಬಡಗಬೆಟ್ಟ ಕಲ್ಲಬಾಬು ಶ್ರೀಕಾ ಸಂದೀಪ್ ಶೆಟ್ರನಿರ್ಲಿಗೆ 1ನೇ ವರ್ಷದ ಮಂಗಳೂರು ರಾಮ ಲಕ್ಷ್ಮಣ ಜೋಡುಕರೆ ಕಂಬಳಕೂಟದ ನಾಗರದ ಮಲ್ಲ ವಿಭಾಗದ 1ನೇ ಬಹುಮಾನದ ತೀರ್ಪಡಿನ ಮಂಗಳೂರು ಮರ್ಕಡ ಬಾಯಡಿ ಮನೆ ಶಾಂತ ಸಂಜಯ್ ಕುಮಾರ್ ಶೆಟ್ರ ಭುಜನ ನಂಬರ್ದಲ್ಲಿ ಗಿಡೇನಾರು ಕುಂದಬಾರಂದಡಿ ಮಾಸಿಕಟ್ಟೆ ಸ್ವರೂಪ್ ಕುಮಾರ್ 10.87 10.87 ದಾಖಲೆ ಓಟ, ದಾಖಲೆ ಪೂರ ಬ್ರೇಕ್ ಮಾಡ್ತಂಚಿನ ಓಟ ಏನು ಕೌಂಟ್ ಬಲ್ಬಲ್ 100 ಮೀಟರ್ಗೆ ಏತ್ತು ಬರ್ಬಿಡೊಂದು ದಾಖಲೆ ಓಟ ಕೊರ್ನೆಂಚಿನ 80 ಬಡಗಬೆಟ್ಟು ಕಲ್ಲಪಾಪು ಶ್ರೀಕಾ ಸಂದೀಪ್ ಶೆಟ್ಟನ ಎರಲಗಿದೆ ಏನಾರು ಕುಂದಬಾರಂದಡಿ ಮಾಸ್ತಿಕಟ್ಟೆ ಸ್ವರೂಪ್ ಪಾತೆರ್ಲು ಚಪ್ಪಾಳೆ ತಟ್ಲೇಣ ಈತ ವೇಗೋಡು ಇದ ಮುಟ್ಟ ಇರ್ಲ ಬಲ್ದನೆ ಇದ್ದಿ ವಾ ನಮೂನಿ ನಿಖಿಲ್ ಕೌಂಟ್ ಉಂಡಲ್ಲ 100 ಮೀಟರ್ ಓಟದ ನೂತನ ದಾಖಲೆ ಮಲ್ತನಂಚಿನ ಓಟಗಾರೆ ಮಾಸ್ತಿಕಟ್ಟೆ ಕುಂದಬಾರಂದಡಿ ಸ್ವರೂಪ್. 2ನೇ ಬಹುಮಾನ ರಾಮಕ್ಕರಡ್ ಬತ್ತನ ಮಂಗಳೂರು ಮರ್ಕಡ ಬಾಯಡಿ ಮನೆ ಶಾಂತ ಸಂಜಯ್ ಶೆಟ್ರನ ಭುಜನ ನಂಬರ್ದರ್ಲಿಗೆ 1ನೇ ವರ್ಷದ ಮಂಗಳೂರು ರಾಮ ಲಕ್ಷ್ಮಣ ಜೋಡುಕರೆ ಕಂಬಳಕೂಟದ ನಾಗರದ ಮಲ್ಲ ವಿಭಾಗದ 2ನೇ ಬಹುಮಾನ. 2ನೇ ಬಹುಮಾನದ ಮಂಗಳೂರು